ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಪೂರಕವಾಗಿ ಹೆಸರಾಂತ ಎಲೆಕ್ಟ್ರಾನಿಕ್ ಶೋರೂಮ್ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಲಾಯ್ಡ್ ಕಂಪನಿಯ ರ್ಯಾಪಿಡ್ ಫ್ರೀಜ್ ರೆಫ್ರಿಜಿರೇಟರ್ನ ಅನಾವರಣ ಕಾರ್ಯಕ್ರಮ ಅಕ್ಟೋಬರ್ 27ರಂದು ನಡೆಯಿತು. ತಾಲೂಕು ಆರೋಗ್ಯಾಧಿಕಾರಿಯಾಗಿರುವ ದೀಪಕ್ ರೈ ಅವರು ಉಪಸ್ಥಿತರಿದ್ದ ಗಣ್ಯರ ಜೊತೆಯಲ್ಲಿ ರಿಬ್ಬನ್ ಕತ್ತರಿಸುವ ಮೂಲಕ ರೆಫ್ರಿಜಿರೇಟರ್ನ ಹೊಸ ಮಾಡೆಲ್ ಅನ್ನು ಅನಾವರಣಗೊಳಿಸಿ ಹೊಸ ಉತ್ಪನ್ನದ ಯಶಸ್ಸಿಗೆ ಶುಭ ಹಾರೈಸಿ ಶೇಟ್ ಎಲೆಕ್ಟ್ರಾನಿಕ್ಸ್ನ ಗ್ರಾಹಕ ಸೇವೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕು ಆರೋಗ್ಯಾಧಿಕಾರಿಯಾಗಿರುವ ದೀಪಕ್ ರೈ, ಮರೈನ್ ಇಂಜಿನಿಯರಿಂಗ್ನ ದೀಪಕ್ ಕೆಪಿ, ಲಾಯ್ಡ್ನ ಮಂಗಳೂರು ಶಾಖೆಯ ಮುಖ್ಯಸ್ಥರಾಗಿರುವ ಶಶಿಧರ್, ಪಟೇಲ್ ಮ್ಯೂಸಿಕ್ ಝೋನ್ನ ಕಿಶೋರ್ ಪಟೇಲ್ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಶುಭ ಹಾರೈಸಿದರು. ದಸರಾ ದೀಪಾವಳಿ ಹಬ್ಬಗಳ ಪ್ರಯುಕ್ತ ಲಾಯ್ಡ್ನ ಫೆಸ್ಟಿವಲ್ ಆಫ್ ಫಾರ್ಚೂನ್ ಅಭಿಯಾನದ ಅಂಗವಾಗಿ ಅಕ್ಟೋಬರ್ 1ರಿಂದ ನವೆಂಬರ್ 10ರವರೆಗೆ ಈ ಆಫರ್ ಗ್ರಾಹಕರಿಗೆ ಲಭ್ಯವಿದೆ. ಲಾಯ್ಡ್ ಕಂಪನಿಯ ಉತ್ಪನ್ನಗಳನ್ನು ಶೇಟ್ ಎಲೆಕ್ಟ್ರಾನಿಕ್ಸ್ನಿಂದ ಖರೀದಿಸಿದ್ದ ರಕ್ಷಾ ಎಂಬ ಗ್ರಾಹಕರಿಗೆ ಸ್ಕ್ರ್ಯಾಚ್ ಕಾರ್ಡ್ ಲಭಿಸಿ ಸ್ಪಿನ್ ಆ್ಯಂಡ್ ವೀಲ್ ಮಾದರಿಯ ಲಕ್ಕಿ ಡ್ರಾದಲ್ಲಿ ಬಹುಮಾನವಾಗಿ ಬಂದ ಲಾಯ್ಡ್ ಟಿವಿಯನ್ನು ಅತಿಥಿ ಗಣ್ಯರು ಇದೇ ಸಂದರ್ಭದಲ್ಲಿ ಅದೃಷ್ಟವಂತ ಗ್ರಾಹಕಿ ರಕ್ಷಾ ಅವರಿಗೆ ವಿತರಿಸಿದರು. ಶೇಟ್ ಎಲೆಕ್ಟ್ರಾನಿಕ್ಸ್ ಮಾಲಕರಾದ ರೂಪೇಶ್ ಶೇಟ್ ಅವರು ಲಾಯ್ಡ್ ಕಂಪನಿಯ ಹೊಸ ಉತ್ಪನ್ನಕ್ಕೆ ಗ್ರಾಹಕರ ಬೆಂಬಲವನ್ನು ಕೋರಿದರು. ಕಂಪನಿಯ ಮಾರ್ಕೆಟಿಂಗ್ ವಿಭಾಗದ ವಿವೇಕ್, ತರುಣ್, ರಕ್ಷಾ ಎಸ್ಕೈಯೂರು ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಲಾಯ್ಡ್ ಕಂಪನಿಯ ತರುಣ್ ಅವರು ರ್ಯಾಪಿಡ್ ಫ್ರೀಜ್ ರೆಫ್ರಿಜಿರೇಟರ್ ಕುರಿತಾದ ತಾಂತ್ರಿಕ ಮಾಹಿತಿಗಳನ್ನು ನೀಡಿದರು. ಅಮಿತ್ ಪ್ರಭು ಅತಿಥಿಗಳನ್ನು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಶೇಟ್ ಎಲೆಕ್ಟ್ರಾನಿಕ್ಸ್ ಅರ್ಪಿಸುವ ಲಾಯ್ಡ್ ರ್ಯಾಪಿಡ್ ಫ್ರೀಜ್ ರೆಫ್ರಿಜಿರೇಟರ್ ಇದರ ಉದ್ಘಾಟನಾ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮಿಂಗ್ ಆಗಿ ಮುಖ್ಯ ಅತಿಥಿಯಾಗಿರುವ ಡಾಕ್ಟರ್ ದೀಪಕ್ ರೈ THO ತಾಲೂಕು ಆರೋಗ್ಯ ಅಧಿಕಾರಿ ಇವರಿಗೆ ಸ್ವಾಗತ ಬಯಸ್ತೇವೆ. ಇನ್ನೋರ್ವ ಅತಿಥಿ ದೀಪಕ್ ಕೆಪಿ ಮರೈನ್ ಇಂಜಿನಿಯರ್ ಇವರಿಗೂ ಸ್ವಾಗತ ಬಯಸ್ತೇವೆ. ಹಾಗೂ ನಮ್ಮ ಪ್ರೀತಿಯ ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕರಾದ ರೂಪೇಶ್ ಶೇಟ್ ಅವರು ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತೇವೆ. ಲಾಯ್ಡ್ ಸಂಸ್ಥೆಯ ಶಶಿಧರ್ ಬ್ರಾಂಚ್ ಹೆಡ್ ಮ್ಯಾಂಗ್ಳೂರು ಇವರು ಸಹ ನಮ್ಮೊಂದಿಗಿದ್ದಾರೆ, ಅವರಿಗೂ ಸಹ ಸ್ವಾಗತ ಬಯಸ್ತೀನಿ. ಹಾಗೂ ಇನ್ನೋರ್ವ ಅತಿಥಿ ಕಿಶೋರ್ ಪಟೇಲ್, ಪಟೇಲ್ ಮ್ಯೂಸಿಕ್ ಝೋನ್ ಇದರ ಮಾಲಕರಾದ ಪಟೇಲ್ ಅವರು ನಮ್ಮೊಟ್ಟಿಗಿದ್ದಾರೆ, ಇವರಿಗೂ ಸ್ವಾಗತ ಬಯಸ್ತೇವೆ. ಹಾಗೂ ಎಲ್ಲ ಮಂಗಳೂರು ಲಾಯ್ಡ್ ಟೀಮ್ ಅವರು ಸಹ ನಮ್ಮೊಂದಿಗಿದ್ದಾರೆ, ಇವರಿಗೂ ಸಹ ಆತ್ಮೀಯ ಸ್ವಾಗತ. ಲಾಯ್ಡ್ ರ್ಯಾಪಿಡ್ ಫ್ರೀಜ್ ರೆಫ್ರಿಜರೇಟರ್ನ ಉದ್ಘಾಟನೆ ಮಾಡ್ತಿದ್ದಾರೆ ಈಗ ಡಾಕ್ಟರ್ ದೀಪಕ್ ರೈ ತಾಲೂಕು ಆರೋಗ್ಯಾಧಿಕಾರಿ ಅವರು. ಸರ್, ದೀಪಕ್ ರೈ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮ ನಡೆಯಿತು, ಫ್ರಿಡ್ಜ್ ಸಹ ಲಾಂಚ್ ಆಯಿತು, ಇದರ ಬಗ್ಗೆ ಒಂದು 2 ಮಾತನ್ನು ಆಡಬೇಕಾಗಿ. ಇವತ್ತೊಂದು ವಿಶೇಷ ದಿನ, ಯಾಕಂದರೆ ಲಾಯ್ಡ್ನ ಈ ಒಂದು
ಹೊಸ ವಿನೂತನವಾದ ಒಂದು ರೆಫ್ರಿಜಿರೇಟರ್ 29 ನಿಮಿಷದಲ್ಲಿ ಐಸ್ ಆಗುವಂಥ ಒಂದು ಟೆಕ್ನಾಲಜಿ ಯುಕ್ತ ಲಾಯ್ಡ್ ಕಂಪನಿಯ ಒಂದು ರೆಫ್ರಿಜಿರೇಟರ್ ಇವತ್ತು ಶೇಟ್ ಎಲೆಕ್ಟ್ರಾನಿಕ್ಸ್ ಪುತ್ತೂರಲ್ಲಿ ಇನಾಗ್ರೇಷನ್ ಆಗ್ತಾ ಇದೆ. ನಮಗೆಲ್ಲರಿಗೂ ಬಹಳ ಸಂತೋಷ. ಶೇಟ್ ಎಲೆಕ್ಟ್ರಾನಿಕ್ಸ್ ಈಗಾಗಲೇ ಬಹಳ ವರ್ಷಗಳಿಂದ ಒಂದು ಅತ್ಯುತ್ತಮ ಒಂದು ಎಲೆಕ್ಟ್ರಾನಿಕ್ಸ್ ಶೋರೂಮ್ ಅಂತ ಪುತ್ತೂರಲ್ಲ ಮಂಗಳೂರಲ್ಲೂ ಕೂಡ ವ್ಯಾಪಕವಾಗಿದೆ. ಇವರ ಮಲ್ಟಿ ಬ್ರ್ಯಾಂಡೆಡ್ ಶೋರೂಮ್ ಆಗಿದ್ದು ಇವರ ಸೇಲ್ಸ್ ಮತ್ತು ಆಫ್ಟರ್ ಸೇಲ್ಸ್ ಸರ್ವಿಸ್ ಕೂಡ ಬಹಳ ಉತ್ತಮವಾಗಿದೆ. ಆದ್ದರಿಂದ ದೀಪಾವಳಿಯ ಬರೋ ವಾರದಲ್ಲೇ ದೀಪಾವಳಿ ಬರ್ತಾ ಇದೆ. ಅದಕ್ಕಾಗಿ ಗ್ರಾಹಕರಿಗೆ ಈ ಒಂದು ಹೊಸ ಕೊಡುಗೆಯನ್ನು ಶೇಟ್ ಎಲೆಕ್ಟ್ರಾನಿಕ್ಸ್ ಕೊಡ್ತಾ ಇದ್ದಾರೆ. ಸೊ ಶೇಟ್ ಎಲೆಕ್ಟ್ರಾನಿಕ್ಸ್ ಮತ್ತು ಲಾಯ್ಡ್ ಕಂಪನಿ ಎರಡೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಎರಡು ಮಾತನಾಡ್ತೇನೆ. ಮುಂದಿನವಾಗಿ ದೀಪಕ್ ಕೆಪಿ ಸರ್ ಎರಡು ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಶೇಟ್ ಎಲೆಕ್ಟ್ರಾನಿಕ್ಸ್ನ ತುಂಬ ವರ್ಷದಿಂದ ಇವರ ಗ್ರಾಹಕ ಕೂಡ ಹೌದು. ಶೇಟ್ ಎಲೆಕ್ಟ್ರಾನಿಕ್ಸ್ ಮಲ್ಟಿ ಬ್ರ್ಯಾಂಡ್, ಈಗ ಡಾಕ್ಟರ್ ದೀಪಕ್ ರೈ ಹೇಳಿದ ಹಾಗೆ ಮಲ್ಟಿ ಬ್ರ್ಯಾಂಡ್ ಶೋರೂಮ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮತ್ತು CCTV ಸೆಕ್ಯೂರಿಟಿ ಸಿಸ್ಟಮ್ಗಳಲ್ಲಿ ತುಂಬ ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದ್ದಾರೆ. ಅವರ ಆಫ್ಟರ್ ಸೇಲ್ ಸರ್ವಿಸ್ ಬಗ್ಗೆ ನನಗೆ ಸ್ವಂತ ಅನುಭವ. ಇಷ್ಟು ವರ್ಷದಿಂದ ಅವರ ಗ್ರಾಹಕನಾಗಿ ಯಾವುದೇ ಒಂದು ಕುಂದುಕೊರತೆ ಇಲ್ಲದೆ ಆಫ್ಟರ್ ಸೇಲ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಅವರ ಬೆಳವಣಿಗೆಗೆ ಈ ಸರ್ವಿಸ್ ಕೂಡ ಒಂದು ಡೆಫಿನೆಟ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ದೀಪಾವಳಿಯ ಶುಭ ಸಮಾರಂಭದಲ್ಲಿ ಇವರು ಲಾಯ್ಡ್ಸ್ ಅವರ ಹೊಸ ಟೆಕ್ನಾಲಜಿಯುಕ್ತ ರೆಫ್ರಿಜಿರೇಟರನ್ನು ಇಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಅದಕ್ಕೆ ಲಾಯ್ಡ್ಸ್ ಹಾಗೂ ಶೇಟ್ ಎಲೆಕ್ಟ್ರಾನಿಕ್ಸ್ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆಯೂ ಇಂಥ ಒಂದು ಹೊಸ ಪ್ರಾಡಕ್ಟ್ಗಳಲ್ಲಿ ಲಾಂಚ್ ಆಗಲಿ, ಶೇಟ್ ಎಲೆಕ್ಟ್ರಾನಿಕ್ಸ್ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತೇಳಿ ಈ ಸಮಯದಲ್ಲಿ ನಾನು ಆಶಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಲಾಯ್ಡ್ ಕಡೆಯಿಂದ ಫೆಸ್ಟಿವಲ್ ಆಫ್ ಫಾರ್ಚೂನ್ ಅಭಿಯಾನವನ್ನು ಕೈಗೊಂಡಿದ್ದೆವು. ಸೊ ಆ ಫೆಸ್ಟಿವಲ್ ಫಾರ್ಚೂನ್ ಏನಂತ ಹೇಳಿದರೆ, ಈ ದಸರಾ ದೀಪಾವಳಿ ಹೇಳಿದಾಗೆ ಅಕ್ಟೋಬರ್ 1ರಿಂದ ನವೆಂಬರ್ 10 ತನಕ ಈ ಆಫರ್ ಇರ್ತದೆ. ಸೊ ಗ್ರಾಹಕರು ಲಾಯ್ಡ್ ಪ್ರಾಡಕ್ಟ್ಸ್ ಅನ್ನು ಕೊಂಡಲ್ಲಿ ಪರ್ಚೇಸ್ ಮಾಡಿದಲ್ಲಿ ಅವರಿಗೆ ಒಂದು ಶುರುವಿಗೆ ಸ್ಕ್ರಾಚ್ ಅಂದರೆ ಸ್ಕ್ರಾಚ್ ಕಾರ್ಡ್ ಬರ್ತದೆ. ಆ ಸ್ಕ್ರಾಚ್ ಕಾರ್ಡ್ ಅವರು ತಗೊಂಡು ಸ್ಕ್ರಾಚ್ ಮಾಡಿ ಅವರಿಗೆ ಒಂದು ಲಿಂಕ್ ಬರ್ತದೆ. ಆ ಲಿಂಕ್ ಅನ್ನು ಅದರಲ್ಲಿ ಲಿಂಕ್ ಕ್ಲಿಕ್ ಮಾಡಿದರೆ ಸ್ಪಿನ್ ಅಂಡ್ ವೀಲ್ ಅಂತ ಅದರಲ್ಲಿ ಅವರು ಕ್ಲಿಕ್ ಮಾಡಿದಲ್ಲಿ ಅವ್ರಿಗೆ ಒಂದು ಸರ್ಪ್ರೈಸ್ ಆಫರ್ ಇರ್ತದೆ. ಆ ಸರ್ಪ್ರೈಸ್ ಆಫರ್ ಅಲ್ಲಿ ನಮ್ಮ ಒಬ್ಬರು ಗ್ರಾಹಕರು ಶೇಟ್ ಎಲೆಕ್ಟ್ರಾನಿಕ್ಸ್ ಇಂದ ನಮ್ಮ ಒಬ್ಬರು ಗ್ರಾಹಕರು ರಕ್ಷಾ ಅಂತ ಅವರು ನಮ್ಮೊಂದಿಗಿದ್ದಾರೆ. ಅವರು ನಿನ್ನೆ ಇಲ್ಲಿಂದ ಒಂದು ಪ್ರಾಡಕ್ಟ್ ಒಂದು 43 ಇಂಚ್ TV ಪರ್ಚೇಸ್ ಮಾಡಿದ್ರು. ಅವರಿಗೆ ಒಂದು ಸ್ಪಿನ್ ಅಂಡ್ ವೀಲ್ ಅಲ್ಲಿ ಪುನಃ ಒಂದು ಲಾಯ್ಡ್ ಟಿವಿ ಅವರಿಗೆ ಹೌದು ಬಹುಮಾನ ಆಗಿ ಬಂದಿದೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಟಿವಿಯನ್ನು ನಮ್ಮ ಮಾಲೀಕರಾದ ಶೇಟ್ ಮಾಲೀಕರಾದಂಥ ರೂಪೇಶ್ ಶೆಟ್ಟಿ ಅವರು ಹಸ್ತಾಂತರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ನಾವು ಎಂಥ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಶೇಟ್ ಎಲೆಕ್ಟ್ರಾನಿಕ್ಸ್ ಇಂದೇ ಮಾಡಿದ್ದು ತನಕ. ಮತ್ತು ಎಲ್ರಿಗೂ ರೆಕಮೆಂಡ್ ಮಾಡ್ತೀವಿ ಶೇಟ್ ಎಲೆಕ್ಟ್ರಾನಿಕ್ಸ್. ಮತ್ತು ಶೇಟ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹೇಗೆ ನಿಮಗೆ ಫೀಲ್ ಆಯಿತು, ಅಂದರೆ ಕಸ್ಟಮರ್ ಸರ್ವಿಸ್ ಹೇಗಿತ್ತು, ಸರ್ವಿಸ್ ಹೇಗಿತ್ತು, ಇದರ ಬಗ್ಗೆ ಎರಡು ಮಾತು. ಸರ್ವಿಸ್ ಒಳ್ಳೆಯದಿದೆ, ಮನೆಗೆ ಬಂದು ಎಲ್ಲ ಮಾಡಿಕೊಟ್ರು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ವಿವೇಕ್ ಅಂತ. ನಾನು ಮಾರ್ಕೆಟಿಂಗ್ ಲಾಯ್ಡ್ ಕಂಪನಿಯ ಮಾರ್ಕೆಟಿಂಗ್ ವಿಭಾಗದಿಂದ ಮಾತಾಡ್ತಾ ಇದ್ದೇನೆ. ಈ ದಸರಾ ದೀಪಾವಳಿಗೆ ನಮ್ಮ ಲಾಯ್ಡ್ ಕಡೆಯಿಂದ ಫೆಸ್ಟಿವಲ್ ಆಫ್ ಫಾರ್ಚೂನ್ ಅಭಿಯಾನವನ್ನು ಕೈಗೊಂಡಿದ್ದೆವು. ಸೊ ಈ ಅಭಿಯಾನ ಅಕ್ಟೋಬರ್ 1ರಿಂದ ನವೆಂಬರ್ 10ರವರೆಗೆ. ಸೊ ಇದರ ವಿಶೇಷತೆ ಏನು ಅಂದರೆ, ಗ್ರಾಹಕರು
ನಮ್ಮ ಎಲ್ಲ ಗ್ರಾಹಕರಿಗೆ ಸಂಬಂಧಪಟ್ಟದ್ದು. ಸೊ ಗ್ರಾಹಕರು ಲಾಯ್ಡ್ ಪ್ರಾಡಕ್ಟ್ಸನ್ನು ಕೊಂಡಲ್ಲಿ ಅವ್ರಿಗೆ ಶುರುವಿಗೆ ಸ್ಕ್ರ್ಯಾಚ್ ಕಾರ್ಡ್ ಒಂದು ನಮ್ಮ ಇಲ್ಲಿ ನಮ್ಮ ಪ್ರಮೋಟರ್ ಆಗಿರ್ಬೋದು ಇಲ್ಲ ಡೀಲರ್ ಕಡೆಯಿಂದ ಅವರಿಗೆ ಕೊಡ್ತಾರೆ. ಅದರಲ್ಲಿ ಮಿನಿಮಮ್ ಆಫರ್ ಅಂತೇಳಿ 300 ರೂಪೀಸ್ ಅವರಿಗೆ ಕಸ್ಟಮರಿಗೆ ಸಿಗ್ತದೆ. ಅದು ಅಲ್ಲದೆ ಅವರು ಮುಂದುವರೆದ ಭಾಗವಾಗಿ ಅವರಿಗೆ ಒಂದು ಲಿಂಕ್ ಅವರಿಗೆ ಕಸ್ಟಮರ್ಗೆ ಇಮೇಲ್ ಐ ಡಿಗೆ ಮತ್ತು ಫೋನ್ ನಂಬರ್ಗೆ ಲಿಂಕ್ ಬರ್ತದೆ. ಆ ಲಿಂಕಲ್ಲಿ ಸ್ಪಿನ್ ಆ್ಯಂಡ್ ವಿನ್ ಅವರಿಗೆ ಕಸ್ಟಮರಿಗೆ ಕ್ಲಿಕ್ ಮಾಡಿದಾಗ ಅವ್ರಿಗೆ 2 ರೀತಿಯ ಪ್ರೈಸ್ ಇದೆ. ಒಂದು ಸರ್ಪ್ರೈಸ್ ಗಿಫ್ಟ್, ಇನ್ನೊಂದು ಮೆಗಾ ಪ್ರೈಸ್ ಅಂತ ಹೇಳಿ. ಸೊ ಅದರಲ್ಲಿ ಬಂಪರ್ ಪ್ರೈಸ್. ಸೊ ಮಿನಿಮಮ್ ಅವರಿಗೆ 300 ರೂಪಾಯಿ ಮತ್ತು 1000 ರೂಪಾಯಿ ಅವರಿಗೆ ಕ್ಯಾಶ್ ರಿವಾರ್ಡ್ ಇರ್ತದೆ ಆ ಸ್ಪಿನ್ ಆ್ಯಂಡ್ ವಿನಲ್ಲಿ. ಅದರ ನಂತರ ಅವರಿಗೆ ನಮ್ಮ ಲಾಯ್ಡ್ ಪ್ರಾಡಕ್ಟ್ಸ್ ಆದಂಥ ಸ್ಟೆಲ್ಲರ್ AC, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್ ಮತ್ತು LED TV ಇದು ಉಡುಗೊರೆಯಾಗಿ ಅವರಿಗೆ ಅದರಲ್ಲಿ ಸಿಗ್ತದೆ ಸ್ಪಿನ್ ಆ್ಯಂಡ್ ವಿಲ್ ಮಾಡಿದಾಗ. ಇದು ಅಗೈನ್ ಅವರ ಲಕ್ ಮೇಲೆ. ಸೊ ಲಕ್ಕಿ ಕಸ್ಟಮರ್ಗೆ ಈ ಬಂಪರ್ ಪ್ರೈಸು ಸಿಗ್ತದೆ. ಅದರ ನೆಕ್ಸ್ಟ್ ಹೇಳೋದಾದರೆ ಮೆಗಾ ಪ್ರೈಸ್. ಆ ಮೆಗಾ ಪ್ರೈಸು ಅವರಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತು ಮಹೇಂದ್ರ ಥಾರ್ ಇದು ಮೆಗಾ ಪ್ರೈಸ್ ಇದರಲ್ಲಿ ವಿನ್ ಆಗೋದು. ಸೊ ಈಗ ಆಲ್ರೆಡಿ ಈಗ 4 ಕಸ್ಟಮರಿಗೆ ನಮ್ಮ ಇಂಡಿಯಾ ಬೇರೆ ಬೇರೆ ಕಡೆ ಇದು ಪ್ಯಾನ್ ಇಂಡಿಯಾ ಅಭಿಯಾನ ಆದಂಥ ಕಾರಣದಿಂದ ಇದು ಆಲ್ರೆಡಿ ಡೆಲ್ಲಿ ಒಬ್ಬರಿಗೆ ಕಸ್ಟಮರ್ ಬಂದಿದೆ, ಮಹಾರಾಷ್ಟ್ರದ ಮುಂಬೈಯಲ್ಲಿ ಬಂದಿದೆ, ಬೆಂಗಳೂರಲ್ಲಿ ಬಂದಿದೆ ಒಬ್ಬರು ಕಸ್ಟಮರ್ ಮಹೇಂದ್ರ ಥಾರ್, ಮತ್ತು ಕೋಲ್ಕತ್ತಾದಲ್ಲಿ ಈಗ 4 ಕಸ್ಟಮರಿಗೆ ಮಹೇಂದ್ರ ಥಾರ್ ಬಂದಿದೆ. ಅದು ಬೇರೆ ಬೇರೆ ಕಡೆ ಸುದ್ದಿ ಆ ರಾಜ್ಯಗಳಲ್ಲಿ ಮಾಡಿದ್ದಾರೆ. ನಮ್ಮ ಬೆಂಗಳೂರದು 2 ದಿನ ಹಿಂದೆ ನಾವು ಅದು ಸುದ್ದಿ ಮಾಡಿದ್ದೆವು ಬೆಂಗಳೂರಿನಲ್ಲಿ. ಸೊ ಈಗ ಈ ಸ್ಪಿನ್ ಆ್ಯಂಡ್ ವಿನ್ ಅಂದರೆ ಫೆಸ್ಟಿವಲ್ ಆಫ್ ಫಾರ್ಚ್ಯೂನ್ ಈಗ ನವಂಬರ್ 10ರವರೆಗೆ ಇರ್ತದೆ. ಸೊ ಗ್ರಾಹಕರು ನಿಮ್ಮ ಈಗ ಶೇಟ್ ಎಲೆಕ್ಟ್ರಾನಿಕ್ಸ್, ಈಗ ಪುತ್ತೂರಲ್ಲಿ ಶೇಟ್ ಎಲೆಕ್ಟ್ರಾನಿಕ್ಸಲ್ಲಿ ಈಗ ಆಫರು ನವಂಬರ್ 10ರವರೆಗೂ ಇದೆ. ಸೊ ನೀವು ಗ್ರಾಹಕರು ಯಾರೇ ಬಂದು ಲಾಯ್ಡ್ ಪ್ರಾಡಕ್ಟ್ಸ್ ಕೊಂಡಲ್ಲಿ ಅವರು ಈ ಅಭಿಯಾನದಲ್ಲಿ ಪಾಲ್ಗೊಂಡು ಸೊ ಹೆಚ್ಚು ಅವರು ಇದರಲ್ಲಿ ಏನು ನಮ್ಮ ಲಾಯ್ಡ್ ಪ್ರಾಡಕ್ಟ್ಸನ್ನು ಅವ್ರು ಗೆಲ್ಬೋದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸೊ ಇದೇ ಒಂದು ಅಭಿಯಾನದಲ್ಲಿ ನಿನ್ನೆ ಈ ಶೇಟ್ ಎಲೆಕ್ಟ್ರಾನಿಕ್ಸಲ್ಲಿ ಒಬ್ಬರು ಕಸ್ಟಮರ್ ರಕ್ಷಾ ಅಂತ ಹೇಳಿ ಅವರು ಲಾಯ್ಡ್ LED TVಯನ್ನು ಪರ್ಚೇಸ್ ಮಾಡಿದರು. 43 ಇಂಚಸ್ LED TV ಅವರಿಗೆ ಒಂದು LED TV ಗಿಫ್ಟಾಗಿ ಅಂದರೆ ಅವರು ಪ್ರೈಸ್ ವಿನ್ ಆಗಿದ್ದಾರೆ. ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ಹಾಗೆ ಯಾರು ಕೂಡ ಗೆಲ್ಬೋದು. ದಯವಿಟ್ಟು ಗ್ರಾಹಕರು ಇನ್ನು ಕೆಲವೇ ದಿನಗಳು ಈ ಆಫರ್ ಇರೋ ಕಾರಣ ಸೊ ಬಂದು ಶೇಟ್ ಎಲೆಕ್ಟ್ರಾನಿಕ್ಸಲ್ಲಿ ನೀವು ಭಾಗವಹಿಸಿ ಲಾಯ್ಡ್ ಪ್ರಾಡಕ್ಟ್ಸನ್ನು ನೀವು ಪರ್ಚೇಸ್ ಮಾಡಿದ್ರೆ ನೀವು ಇದರಲ್ಲಿ ಸಿಗ್ತದೆ, ನಿಮಗೆ ಈ ಬಂಪರ್ ಪ್ರೈಸ್ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಇದ್ದೇನೆ. LED TVಯಲ್ಲಿ ನಾವು 3 ವರ್ಷ ಕಾಂಪ್ರಹೆನ್ಸಿವ್ ವಾರಂಟಿ 3 ವರ್ಷ ವಾರಂಟಿ ಕೊಡ್ತೇವೆ. ಮತ್ತು ವಾಷಿಂಗ್ ಮಿಷಿನ್ ಮೇಲೆ 10 ವರ್ಷ ಕಂಪ್ರೈಸರ್ಗೆ ವಾರಂಟಿ ಕೊಡ್ತೇವೆ. ವಾಷಿಂಗ್ ಮಿಷಿನ್ ರೆಫ್ರಿಜರೇಟರ್ ಕೂಡ ನಾವು 10 ವರ್ಷದ ಕಂಪ್ರೈಸರ್ ವಾರಂಟಿ ಕೊಡ್ತೇವೆ. ಅದರ ಜೊತೆಗೆ 4 ವರ್ಷದ್ದು ಮೋಟರ್ ವಾರಂಟಿ ಕೂಡ ಕೊಡ್ತಾ ಇದ್ದೇವೆ. ಇದರ ಉಪಯೋಗವನ್ನು ನಮ್ಮ ಪುತ್ತೂರಿನ ಗ್ರಾಹಕ ಬಂಧುಗಳು ಇಲ್ಲಿ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಪರ್ಚೇಸ್ ಮಾಡೋದ್ರ ಮುಖಾಂತರ ಇದರ ಒಂದು ಆಫರ್ನ ಅನುಕೂಲವನ್ನು ಪಡೆಯಬೇಕಾಗಿ ನಾವು ಕಂಪನಿ ಪರವಾಗಿ ಕೇಳಿಕೊಳ್ತೇನೆ. ಲಾಯ್ಡ್ ಕಂಪನಿಯಿಂದ ಹೊಸದಾಗಿ ಲಾಂಚ್ ಮಾಡಿರುವಂಥ ಫ್ರಿಜ್, ಸಿಂಗಲ್ ಡೋರ್ ಫ್ರಿಜ್, ಏನು ಸ್ಪೆಸಿಫಿಕೇಷನ್ ಅಂತ ಹೇಳಿದ್ರೆ ರ್ಯಾಪಿಡ್ ಫ್ರೀಜ್ ಅಂತ ಹೇಳೋದ್ರೆ ಅತ್ಯಂತ ವೇಗವಾಗಿ ಫ್ರೀಸ್ ಆಗುವಂಥ ಕೂಲಿಂಗ್ ಆಗುವಂಥ ಫ್ರಿಜ್ಜು. ಇದು ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಸ್ಪೆಷಲಿ ಇವತ್ತು ಶೇಟ್ ಎಲೆಕ್ಟ್ರಾನಿಕ್ಸ್ ಪುತ್ತೂರಲ್ಲಿ ಇದನ್ನು ಲಾಂಚ್ ಮಾಡಿದ್ದೀವಿ. ಇದರದ್ದು ಬೆನಿಫಿಟ್ ಏನಂತ ಹೇಳಿದ್ರೆ ಪವರ್ಫುಲ್ ಕಂಪ್ರೆಸರಿಂದಾಗಿ ರ್ಯಾಪಿಡ್ ಕೂಲ್ ಆಗುತ್ತೆ. ಸೆಕೆಂಡ್ ಥಿಂಗ್, ಫ್ರೀಝರ್ ಸೆಕ್ಷನಲ್ಲಿ ಬರುವಂಥದ್ದು ಈ ಐಸ್ ಟ್ರೇ ಏನಿದೆ, ಆ್ಯಕ್ಚುಲಿ ಇದು ಸ್ಪೆಷಲ್ ಕೋಟೆಡ್ ಎಲೋಯ್ ಟ್ರೇ ಅಂತೀವಿ.
ಸ್ಪೆಷಲ್ ಕೋಟೆಡ್ ಎಲೋಯ್ ಟ್ರೇ. ಇದರಲ್ಲಿ ಪ್ಲಾಸ್ಟಿಕ್ ಸಪ್ರೇಟರ್ ಬರುತ್ತೆ. ಇದು ಆ್ಯಕ್ಚುಲಿ ಇಷ್ಟು ರ್ಯಾಪಿಡ್ ಆಗೋಕ್ಕೆ ಇದು ಸಪೋರ್ಟಿವ್ ಕಂಟೆಂಟ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಈ ಜಾಗದಲ್ಲಿ ಏನಾದರೂ ಪ್ಲಾಸ್ಟಿಕ್ ಕಂಟೆಂಟನ್ನು ಇಟ್ಟುಬಿಟ್ರೆ ಈ ಫ್ರೀಝರಿಗೆ ಅಷ್ಟು ಅನುಕೂಲ ಆಗಲ್ಲ. ಅದನ್ನು ಬಿಟ್ಟು ಇದರಲ್ಲಿ ಇರುವಂಥ ಎಡಿಷ್ನಲ್ ಫೀಚರ್ಸ್ ಏನಂತ ಹೇಳಿದ್ರೆ, ಹ್ಯಾಂಡಲಲ್ಲಿ ವೈರಸ್ ಸೇಫ್ ಅಂತ ಬರುತ್ತೆ. ಮನೆಯಲ್ಲಿ ತುಂಬ ಮೆಂಬರ್ಸ್ ಇದ್ದಾಗ ಒಬ್ಬರಿಂದ ಒಬ್ಬರು ನಾವು ಫ್ರಿಜ್ ಓಪನ್ ಮಾಡಿದಾಗ ಒಬ್ಬರ ಕೈಲಿದ್ದ ಬ್ಯಾಕ್ಟೀರಿಯಾ ಇಲ್ಲ ವೈರಸ್ ಅದಕ್ಕೆ ಅಂಟ್ಕೊಂಡಿರುತ್ತೆ, ಅದು ಮತ್ತೊಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಅದು ಸ್ಪ್ರೆಡ್ ಆಗದಂಗೆ ವೈರಸ್ ಸೇಫ್ ಅಂತ ಇಲ್ಲಿ ಈ ಟೆಕ್ನಾಲಜಿಯನ್ನು ಅಳವಡಿಸಿದ್ದೀವಿ. ಅದರ್ ದೆನ್ ದಟ್ ಒಳಗಡೆ ಬ್ಯಾಕ್ಟಿ ಶೀಲ್ಡ್ ಅನ್ನೋದು. ಬ್ಯಾಕ್ಟಿ ಶೀಲ್ಡ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಸ್ಪೆಷಲಿ ಕೆಲವೊಂದು ಪದಾರ್ಥಗಳು ನಾವು ಒಳಗಿಟ್ಟಾಗ ಅದರದ್ದು ಸ್ಮೆಲ್ ಬೇರೆ ಪದಾರ್ಥಗಳಿಗೆ ಸ್ಪ್ರೆಡ್ ಆಗುತ್ತೆ. ಇದರಲ್ಲಿ ಬ್ಯಾಕ್ಟಿ ಶೀಲ್ಡ್ ಟೆಕ್ನಾಲಜಿ ಇರೋದರಿಂದ ಆ ಪರ್ಟಿಕ್ಯುಲರ್ ಸ್ಮೆಲ್ ಮತ್ತೊಂದು ಇದಕ್ಕೆ ಸ್ಪ್ರೆಡ್ ಆಗಲ್ಲ. ಓಕೆ, ಅದನ್ನು ಬಿಟ್ಟು ವೆಜಿಟೇಬಲ್ ಬಾಕ್ಸ್ ಬೇರೆ ಕಾಂಪಿಟೇಟರ್ಗೆ ಕಂಪೇರ್ ಮಾಡಿದ್ರೆ ದೊಡ್ಡದಿದೆ. ಅದರ ಮೇಲಿರುವಂಥ ಬಾಕ್ಸ್ ಮೇಲಿರುವಂಥ ಲಿಡ್ ಏನಿದೆ ಅದರ ಮೇಲೆ ಇದು ಹನಿಕಾಪ್ ಅಂತ ಒಂದು ಟೆಕ್ನಾಲಜಿ ಇದೆ. ಅದರದ್ದು ಬೆನಿಫಿಟ್ ಏನಂತ ಹೇಳಿದ್ರೆ, ನಾರ್ಮಲಿ ಫ್ರಿಜ್ಜಿದ್ದು ನೀರು ಕೆಳಗಿಳಿದು ಬಿಟ್ಟು ಆ ವೆಜಿಟೇಬಲ್ ಮೇಲೆ ಇರುವ ಬಾಕ್ಸ್ ಮೇಲೆ ಬಿದ್ದಾಗ ಆ ವೆಜಿಟೇಬಲ್ ಬಾಕ್ಸ್ ಒಳಗಡೆ ನೀರು ಬಿದ್ದಾಗ ತರಕಾರಿಗಳೆಲ್ಲ ಕೊಳ್ತೋಗುತ್ತೆ. ಬಟ್ ಈ ಹನಿಕಾಂಬ್ ಅನ್ನೋದು ಟೆಕ್ನಾಲಜಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀರನ್ನಲ್ಲಿ ತಡೆದಿಡುತ್ತೆ. ಸೊ ಇದರಿಂದಾಗಿ ವೆಜಿಟೇಬಲ್ಸ್ ಇದಾಗಲ್ಲ, ಹಾಳಾಗಲ್ಲ. ಕನ್ಸೀಲ್ಡ್ ಕಪ್ಲರಿ ಇದೆ. ಡಿಸೈನ್ಸ್ ಬರುತ್ತೆ ಅರೌಂಡ್ 3 to ಪರ್ಟಿಕ್ಯುಲರ್ ಲೀಟರ್ಸಲ್ಲಿ ಅರೌಂಡ್ 4 to 6 ಮಾಡೆಲ್ಸ್ ಬರುತ್ತವೆ. ಬೇರೆ ಬೇರೆ ಕಲರ್ಸಲ್ಲಿದ್ದಾವೆ. ಈ ಹೊಸತು ಲಾಂಚ್ ಆಗಿದ್ದ ಫ್ರಿಜ್ಜನ್ನು ಪುತ್ತೂರಿನ ಸಮಸ್ತ ಗ್ರಾಹಕರು ಬಂದು ಪುತ್ತೂರು ಶೇಟ್ ಎಲೆಕ್ಟ್ರಾನಿಕ್ಸಲ್ಲಿ ಆಲ್ರೆಡಿ ಇದನ್ನು ಲಾಂಚ್ ಮಾಡಿದ್ದೀವಿ. ಆಲ್ರೆಡಿ ಇಲ್ಲಿ ಸ್ಟಾಕ್ ಇಟ್ಟಿದ್ದೀವಿ. ಆದಷ್ಟು ಜನ ಪರ್ಚೇಸ್ ಮಾಡಿ ಇಲ್ಲೇ ಬಂದು ತಗೊಂಡು ಲಾಯ್ಡ್ ಕಂಪನಿಯಿಂದ ತಗೊಳ್ಬೇಕು ಅಂತ ವಿನಂತಿ ಅಷ್ಟೇ. ನಮಸ್ತೆ ಎಲ್ಲರಿಗೆ ಸರ್. ನಾನು ರೂಪೇಶ್ ಶೇಟ್ ಅಂತೇಳಿ ಶೇಟ್ ಎಲೆಕ್ಟ್ರಾನಿಕ್ಸ್ನ ಪ್ರೊಪರೇಟ್ರ್. ಈಗಾಗಲೇ ಭಾರಿ ಒಂದು ಖುಷಿಯ ಸಂಗತಿ ಏನಂತ ಹೇಳಿದರೆ, ಈಗ ಲಾಯ್ಡ್ನವರು ಒಂದು ಫ್ರಿಜ್ಜನ್ನು ನಮ್ಮಲ್ಲೀಗ ಲಾಂಚ್ ಮಾಡಿದರು. ಈಗ ನೋಡಿ, ಅದು ರ್ಯಾಪಿಡ್ ಫ್ರೀಸ್ ಅಂತ ಹೇಳಿ ಇದು ನಿಮಗೆ 29 ಮಿನಿಟ್ಸಲ್ಲಿ ಐಸ್ ಆಗುವಂಥದ್ದು. ಇಷ್ಟು ಫಾಸ್ಟ್ ಐಸ್ ಯಾವ ಫ್ರಿಜ್ಜಲ್ಲಿ ಸಹ ಆಗೋದಿಲ್ಲ. ಭಾರಿ ಒಳ್ಳೆ ಟೆಕ್ನಾಲಜಿ ಇದು. ಮತ್ತು ಲಾಯ್ಡ್ ಮೊದಲಿಂದ ಸಹ ಒಂದು ಒಳ್ಳೆ ಬ್ರ್ಯಾಂಡ್, ಸರ್ವಿಸ್ ಸಹ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಸಮಸ್ತ ಜನರು ಮತ್ತು ನಮ್ಮ ಗ್ರಾಹಕರೆಲ್ಲರೂ ಸೇರಿ ನಮಗೊಂದು ಸಪೋರ್ಟ್ ಮಾಡಬೇಕು, ಹಾಗೂ ಲಾಯ್ಡಿಗೆ ಸಹ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.